JHS Pagadi ಎದುರಾಳಿ MDRS Vogga. JHS Pagadi Kabaddi ಇಲ್ಲಿ ಥರ್ಡ್ ರೈಟ್ ಸೇರ್ಪಡೆಯೊಂದಿಗೆ ಮಂಗಳೂರು ಆದರೆ ಥರ್ಡ್ ರೈಟ್ ಇತ್ತು ಅಂದರೆ ಒಂದು ಸಮಬಲ. ಇದು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ. ಪ್ರಸ್ತುತ ಗೆಲ್ಲುವ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಹಂತವನ್ನು ಪ್ರವೇಶವನ್ನು ಮಾಡಲಿದೆ. ಇದು ಮುಂದಿನ 30ನೇ ಸ್ಪರ್ಧೆ, ಅದರ ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ LHS ನಾರಾಯಣಿ ಸ್ಯಾಂಚೋಟಿ ತಂಡ ದೊಡ್ಡ 2 ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ಇರಬೇಕು. ಆ ಬಳಿಕ 31ನೇ ಸ್ಪರ್ಧೆ ಮ್ಯಾಚ್ ನಂಬರ್ 31 ವಿವೇಕಾನಂದ ಪುತ್ತೂರು ಪ್ರಗತಿ ಕಾವಲಿಯವರು ಕ್ವಾರ್ಟರ್ ಫೈನಲ್ ಹಂತದ ಆ ಬಳಿಕದ ಸ್ಪರ್ಧೆಗಳನ್ನು ನಾವು ಕಾಣ್ತಾ ಇದ್ದ ಈ ಅಂಕಣದಲ್ಲಿ ರಾಷ್ಟ್ರೀಯ ತೀರ್ಪುಗಾರರ ದಂಡೆ ತೀರ್ಪುಗಾರಿಕೆಯಲ್ಲಿದೆ. ಜಿಲ್ಲೆ ತಂಡ ಖ್ಯಾತ ತೀರ್ಪುಗಾರರೊಂದಿಗೆ ಇವತ್ತಿನ ಪಂದ್ಯಾವಳಿಯಲ್ಲಿದ್ದಾರೆ. ಈ ಅಂಕಣದ ಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿಕೊಳ್ಳುವಂತರು ಶ್ರೋತ ಅಭಿಮಾನಿ ಅವರ ಈ ಅಂಕಣದಲ್ಲಿ ಜಯರಾಜ್ ಜೈನ್ ಅವರಿದ್ದಾರೆ. ಬಹಳಷ್ಟು ಪಂದ್ಯಾವಳಿಗಳಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಂಡಂತ ಅನೇಕ ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಈ ಅಂಕಣದಲ್ಲಿ ಗತಿಷ್ಠಪಟ್ಟು ಕಾಸಿ ಪುತ್ತೂರು ಜೊತೆಗೆ ನವೀನ್ ಗೋಡಕ್ಕೆ ಪ್ರಮುಖ ನಿರ್ವಹಣೆಯಲ್ಲಿ ಪಂದ್ಯಾವಳಿಯಲ್ಲಿರುವಂಥದ್ದು. ಅಂಕಣ ಪಿಯಲ್ಲಿ 4-2 ಪಂದ್ಯಾಟ ಸಾಗಿ ಬರ್ತಿದೆ. 2 ಅಂಕದ ಮುನ್ನಡೆಯಲ್ಲಿ ಬಂಗಾಡಿ. ಅದೇ ರೀತಿ ಈ ಅಂಕಣದಲ್ಲಿ ಜಯರಾಜ್ ಜೈನ್, ಭಾಸ್ಕರ್ ನೋಡಿದ್ರೆ ರವಿಚಂದ್ರ ಜೈನ್ ಪ್ರಸ್ತುತ ತೀರ್ಪುಗಾರಿಕೆಯಲ್ಲಿದ್ದಾರೆ. ಐದು 2-3 ಅಂಕದ ಮುನ್ನಡೆಯಲ್ಲಿದೆ ಬಂಗಾಡಿ. ಈಗ ಆಟಗಾರ್ತಿಯರಿಗೆ ಈ ಸುಪಾಠಕ್ರಮವಾಗಿದೆ. ಇದು ಒಗ್ಗದ ಮುನ್ನಡೆ. 2 ಭಾಗಗಳಲ್ಲಿ ಒಗ್ಗದ ಆಟಗಾರರು ಹಾಗೂ ಆಟಗಾರ್ತಿಯರ ಪ್ರದರ್ಶನವನ್ನ ನಾವುಗಳು ಕಾಣ್ತಾ ಇದ್ದೇವೆ. ಒಂದು ಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಬಂಗಾಡಿ, ಇನ್ನೊಂದು ಭಾಗದಲ್ಲಿ ಮೊರಾರ್ಜಿ ದೇಸಾಯಿ ವಗ್ಗ. ಇಲ್ಲಿ ಬೆಳ್ತಂಗಡಿಯ ವಿರುದ್ಧ ಬೋನಸ್ ಪಾಯಿಂಟ್. ಇದು ಜೂನಿಯರ್ ಬೆಳ್ತಂಗಡಿ. ಬಹಳಷ್ಟು ಕ್ರೀಡಾ ಪ್ರೇಕ್ಷಕರಲ್ಲಿ ಲಾಸ್ಟ್ 4 ಮಿನಿಟ್ಸ್ ಅಭಿಮಾನಿಗಳನ್ನು ಹೊಂದಿರುವಂತಹ ತಂಡ JHS ಬಂಗಾಡಿ. ಅಂಕಪಟ್ಟಿಯಲ್ಲಿ 2 ಅಂಕದ ಮುನ್ನಡೆಯಲ್ಲಿದೆ JHS ಬಂಗಾಡಿ. ಸೂಪರ್ ಮತ್ತೆ ಅಂಕಪಟ್ಟಿಯಲ್ಲಿ ಸಮ ವಿಭಾಗದ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ಎಲ್ಲ ತಂಡದ ನಾಯಕರು ತಮ್ಮ ದೇಹದೊಬ್ಬನ್ನು ಮಾಡಿಸಿಕೊಳ್ಳಿ.
ಆಮೇಲೆ ಬಂದು ನಮ್ಮಲ್ಲಿ ತಕರಾರುಗಳನ್ನ ಹೇಳ್ಬೇಡಿ, ಗೊಂದಲಗಳನ್ನ ಮಾಡಬೇಡಿ. 6 ಗಂಟೆ ನಂತರ ಅಲ್ಲಿ ದೇಹ ತೂಕಕ್ಕೆ ಯಾರು ಇಲ್ಲ ಅಂತ ನಮ್ಮಲ್ಲಿ ಹೇಳ್ಬೇಡಿ. ಎಲ್ಲ ತಂಡದವರು ತಮ್ಮ ದೇಹ ತೂಕವನ್ನು 6 ಗಂಟೆಯ ಒಳಗಡೆ ಮಾಡಿಸಿಕೊಳ್ಳಿ. ದೇಹ ತೂಕ ಪರೀಕ್ಷೆ ಮಾಡ್ಕೊಂಡಾಗಲಿ ನಾನು 2 ಗಂಟೆಯ ಅವಕಾಶ ಉಂಟು. ಲಾಸ್ಟ್ 3 ಮಿನಿಟ್ಸ್ ಹೊರತು 4 ಗಂಟೆ ಅಂತಂದ್ರೆ ನಾನು 2 ಗಂಟೆದ ಒಳಗೆ ನಿಖಿಲ ಹೆಚ್ಚಿನ ದೇಹ ತೂಕ ಪರೀಕ್ಷೆ ಮಾಡ್ತೇನೆ. ಜೂನಿಯರ್ ಬೆಳ್ತಂಗಡಿ ತಾರೆ ಸೂಪರ್ ಅಂಕಣ ಪಿಯಲ್ಲಿ ಮತ್ತೆ ಸಮಬಲದೊಂದಿಗೆ ಪಂದ್ಯಾಟ ಸಾಗಿ 13ರ ಸಮನಿಲೆಯಲ್ಲಿ ಸ್ಪರ್ಧೆ. ಇದು ಆಟಗಾರರ ಹೋರಾಟದ ಕಿಚ್ಚಿನ ಸಂದರ್ಭ. ಪಾಯಿಂಟ್ 14-13ರಲ್ಲಿ ಸ್ಪರ್ಧೆ. ವಗ್ಗದ ಮಂದಡ ಬೆಳ್ತಂಗಡಿಯ ವಿರುದ್ಧವಾಗಿ ಪ್ರಸ್ತುತ 14-14ರಲ್ಲಿ ಸ್ಪರ್ಧೆಯಿದೆ. ವೀಕ್ಷಕರ ಚಂದ ಬದಲಿಸಿದ ಪಂದ್ಯ ಇದು. ವಗ್ಗ 16-14ರಲ್ಲಿ ಪಂದ್ಯ 17-14ರಲ್ಲಿ ಸ್ಪರ್ಧೆ. 17-14 ಅಂಕಣ ಪಿಯಲ್ಲಿ 10-6 MDRS Vogga. ಕೊನೆ 2 ನಿಮಿಷಗಳು. ಪಂದ್ಯ 15-17ರಲ್ಲಿ ಅಂತರ 2-ಕ್ಕಿಳಿದಿದೆ. ಪ್ರತಿ ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸಿದ ಜೂನಿಯರ್ ವಿಭಾಗದ ಮೊದಲ ಕ್ವಾರ್ಟರ್ ಫೈನಲ್ ಹನಾಹನಿ. 14-6 in favor of MDRS Vogga. 14-6 18-16 18-16ರಲ್ಲಿ ಸ್ಪರ್ಧೆ. ಲಾಸ್ಟ್ ಮಿನಿಟ್ ಅಂತರ 2 ಅಂಕಗಳು. ಇಲ್ಲಿ ಕಾದರ್ ಅವರ ಗಮನವನ್ನು ಕೂಡ ಇತ್ತ ಕಡೆಗೆ ಸೆಳೆಯುತ್ತಾರೆ ಪಂದ್ಯ. ಸ್ಪರ್ಧೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನಿಲುವುಗಳು. ಸ್ಪಷ್ಟವಾದ ಮುಂದುವರಿದ ಅವಕಾಶಗಳನ್ನು. ಕೊನೆಯ ನಿಮಿಷ ಸೆಕೆಂಡ್ಗಳ ಅಂತರದ ಆಟ. ಇದು ವಗ್ಗದ ವಿರುದ್ಧ ಜೂನಿಯರ್ ಬೆಳ್ತಂಗಡಿ ತಾರೆಗಳು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರುವ ವಗ್ಗದ ವಿರುದ್ಧವಾಗಿ ಬೆಳ್ತಂಗಡಿಯ ಪ್ರತಿಭಾನ್ವಿತ ಆಟಗಾರರು ಪ್ರಸ್ತುತ ಅಂಕಣದಲ್ಲಿ 18-19-17ರಲ್ಲಿ ಸ್ಪರ್ಧೆ. ಹೆಸರಿನ ಸ್ಪಷ್ಟವಾದ ಹೋರಾಟ.